ಸನಾತನ ಧರ್ಮದಲ್ಲಿ ಗುರು ಪರಂಪರೆಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಡತಕ್ಕಂಥ ಸಮಾಜ ಅದು ಹಿಂದೂ ಸಮಾಜ. ಪ್ರಾಯಶಃ ಇವತ್ತು ಉಡುಪಿಯ ಶ್ರೀಗಳ ಬಗ್ಗೆ BK ಹರಿಪ್ರಸಾದ್ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ, ಇದನ್ನು ನಾನು ಮೊದಲನೇದಾಗಿ ಖಂಡನೆಯನ್ನು ವ್ಯಕ್ತಪಡಿಸ್ತಾ, ಸಮರ್ಥ ರಾಮದಾಸರ ಮಾರ್ಗದರ್ಶನದಲ್ಲಿ ಹಿಂದವಿ ಸಾಮ್ರಾಜ್ಯವನ್ನು ಕಟ್ಟಿದವರು ಶಿವಾಜಿ ಮಹಾರಾಜರು. ವಿಜಯನಗರ ಸಾಮ್ರಾಜ್ಯವನ್ನು ಹಕ್ಕಬುಕ್ಕರು ವಿದ್ಯಾರಣ್ಯ ಗುರುಗಳ ಆಶೀರ್ವಾದದಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಕಟ್ಟಿರ್ತಕ್ಕಂಥದ್ದು ಹಕ್ಕಬುಕ್ಕರು. ಈ ರೀತಿ ಗುರು ಪರಂಪರೆಯ ಮೂಲಕ ಸನಾತನವಾಗಿರ್ತಕ್ಕಂಥ ಈ ಭಾರತದ ದೇಶದಲ್ಲಿ ಹಿಂದೂ ಸಾಮ್ರಾಜ್ಯವನ್ನು ಕಟ್ಟುವಂತಹ, ಆಡಳಿತವನ್ನು ನಡೆಸುವಂತಹ ಸಂದರ್ಭಗಳಲ್ಲಿ ಗುರುಗಳ ಆಶೀರ್ವಾದವೇ ಪ್ರಮುಖವಾಗಿರ್ತಕ್ಕಂಥದ್ದು. ಪ್ರಾಯಶಃ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲೂ ಎಲ್ಲ ರಾಜಕೀಯ ಪಕ್ಷಗಳು, ಎಲ್ಲ ರಾಜಕಾರಣಿಗಳು ಗುರು ಪರಂಪರೆಯನ್ನು ಮತ್ತು ಇಡೀ ಹಿಂದೂ ಸಮಾಜ ಗುರು ಪರಂಪರೆಯ ಬಗ್ಗೆ ನಂಬಿಕೆ ಮತ್ತು ಶ್ರದ್ಧೆಯನ್ನಿಟ್ಟುಕೊಂಡು ಬಂದಿರತಕ್ಕಂಥ ಸಮಾಜ. ಅಂತಹ ನಂಬಿಕೆಗೆ ಘಾಸಿಯನ್ನು ತರತಕ್ಕಂಥ ಕೆಲಸವನ್ನು BK ಹರಿಪ್ರಸಾದ್ ಅವರು ಮಾಡಿರ್ತಕ್ಕಂಥದ್ದು. ನಾನು BK ಹರಿಪ್ರಸಾದ್ ಅವರಿಗೆ ಕೇಳಬಯಸ್ತೇನೆ, ನಿಮಗೆ ತಾಕತ್ತಿದ್ರೆ ಯಾವುದೋ ಒಬ್ಬ ಮುಸಲ್ಮಾನ ಧರ್ಮಗುರುಗಳ ಬಗ್ಗೆ ನಿಮಗೆ ಈ ರೀತಿಯ ಅವಹೇಳನಕಾರಿಯಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಡಲಿಕ್ಕೆ ನಿಮ್ಮ ಹತ್ರ ತಾಕತ್ತಿದೆಯಾ? ಅಥವಾ ಕ್ರಿಶ್ಚಿಯನ್ ಸಮುದಾಯದ ಪಾದ್ರಿಗಳ ಬಗ್ಗೆ ನಿಮಗೆ ಈ ರೀತಿ ಅವಹೇಳನಕಾರಿಯಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಡಲಿಕ್ಕೆ ನಿಮ್ಮ ಹತ್ರ ತಾಕತ್ತಿದೆಯಾ? ನೀವಿವತ್ತು ಏನು ಹಿಂದೂ ಸಮಾಜದ ಸ್ವಾಮೀಜಿಯ ಬಗ್ಗೆ ಮಾತಾಡಿದ್ದೀರಿ, ಇದನ್ನು ಖಂಡಿತವಾಗಿಯೂ ಹಿಂದೂ ಸಮಾಜ ಇದಕ್ಕೆ ಉತ್ತರವನ್ನು ಕೊಡತಕ್ಕಂಥ ಕೆಲಸವನ್ನು ಮಾಡ್ತದೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಪ್ರಾಯಶಃ ನಾನು ಇವತ್ತು ಈ ಸಂದರ್ಭದಲ್ಲಿ ಹೇಳ್ತೇನೆ, BK ಹರಿಪ್ರಸಾದ್ ಅವರಿಗೆ DNA ಟೆಸ್ಟ್ ಮಾಡಬೇಕು ಅವ್ರದ್ದು. ಅವರು ಅವತ್ತೊಮ್ಮೆ ಹೇಳಿದರು, ಹಿಂದೂಗಳ ಮತ್ತು ಮುಸಲ್ಮಾನರ DNA ಒಂದೇ ಅಂತ ಹೇಳಿ. ಪ್ರಾಯಶಃ ನಿಮ್ಮ ಹೇಳಿಕೆಗೆ ನಾವು ಬದ್ಧರಾಗಿಲ್ಲ. ಹಿಂದೂಗಳ DNA ರಾಮನ DNA, ಹಿಂದೂಗಳ DNA ಕೃಷ್ಣನ DNA, ನಿಮ್ಮ DNA ಯಾವುದು ಎನ್ನುವಂಥದ್ದನ್ನು ನೀವು ಚೆಕ್ ಮಾಡಿಕೊಳ್ಬೇಕು. ಯಾಕಂತ ಹೇಳಿದ್ರೆ ನೀವು ಹಿಂದೂ DNA ಆಗಿದ್ರೆ ಈ ರೀತಿ ಹಿಂದೂ ಸಮಾಜದ ಸ್ವಾಮೀಜಿಗಳ ಬಗ್ಗೆ ಈ ರೀತಿಯ ಹೇಳಿಕೆಯನ್ನು ಖಂಡಿತವಾಗಿ ಕೊಡ್ತಿರ್ಲಿಲ್ಲ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತೊಮ್ಮೆ ಹೇಳ್ತೇನೆ, ಸ್ವಾಮೀಜಿಯವರ ಹೇಳಿಕೆ ಅವರ ವೈಯಕ್ತಿಕವಾಗಿರ್ತಕ್ಕಂಥ ಅಭಿಪ್ರಾಯ. ಮತ್ತು ಒಬ್ಬ ಹಿಂದೂ ಸಮಾಜದಲ್ಲಿರ್ತಕ್ಕಂಥ ಸ್ವಾಮೀಜಿ ಅಂತ ಹೇಳಿದರೆ ಅವರು ಎಲ್ಲ ಜಾತಿಗಳನ್ನು ಮೀರಿ ಹಿಂದೂ ಸಮಾಜದ ಸ್ವಾಮೀಜಿಯಾಗಿ ಸಮಾಜಕ್ಕೆ ಮಾರ್ಗದರ್ಶನ ಮಾಡತಕ್ಕಂಥ ಸ್ವಾಮೀಜಿಯವರು. ಪ್ರತಿಯೊಬ್ಬ ವ್ಯಕ್ತಿಗೆ ವೈಯಕ್ತಿಕವಾಗಿರ್ತಕ್ಕಂಥ ಅಭಿಪ್ರಾಯಗಳನ್ನು ಹೇಳ್ತಕ್ಕಂಥ ಸ್ವಾತಂತ್ರ್ಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥದ್ದು. ಅದನ್ನೇ ಇವತ್ತು ಅವಹೇಳನಕಾರಿಯಾಗಿ ರೀತಿಯಲ್ಲಿ BK ಹರಿಪ್ರಸಾದ್ ಹೇಳಿರ್ತಕ್ಕಂಥದ್ದನ್ನು ನಾವು ಖಂಡನೆಯನ್ನು ವ್ಯಕ್ತಪಡಿಸ್ತೇನೆ. ಪುಡಿ ರಾಜಕಾರಣಿ ಯಾರು ಅಂತ ಹೇಳಿ ಮಲ್ಲೇಶ್ವರಂನ ಗಲ್ಲಿಯಲ್ಲಿ ಗೊತ್ತಿದೆ. BK ಹರಿಪ್ರಸಾದ್ಗೆ ಒಂದು ಚುನಾವಣೆಯನ್ನು ಗೆಲ್ಲತಕ್ಕಂಥ ಯೋಗ್ಯತೆ ಇಲ್ಲದವರು ರಾಜಕಾರಣದ ಬಗ್ಗೆ ಮಾತಾಡ್ತಾರೆ. ಪುಡಿ ರಾಜಕಾರಣಿ BK ಹರಿಪ್ರಸಾದ್ ಅವರು. ಯಾಕೆಂತ ಹೇಳಿದ್ರೆ ಹಿಂಬಾಗಿಲಿನ ಮೂಲಕ ಗಾಂಧಿ ಕುಟುಂಬದಲ್ಲಿ ಆತ್ಮೀಯರಾಗಿದ್ದುಕೊಂಡು ಅದನ್ನೇ ಬಂಡವಾಳಾಗಿಟ್ಟುಕೊಂಡು ರಾಜಕಾರಣ ಈ ದೇಶದಲ್ಲಿ ಮಾಡಿರ್ತಕ್ಕಂಥವರು BK ಹರಿಪ್ರಸಾದ್ ಅವರು. ನಿಮ್ಮ ಹತ್ರ ರಾಜಕಾರಣದ ಯೋಗ್ಯತೆ ಇಲ್ಲ. ರಾಜಕಾರಣದ ಮೂಲಕ ಚುನಾವಣೆಯಲ್ಲಿ ಸ್ಪರ್ಧಿಸಿ ಜನಾಭಿಪ್ರಾಯದ ಮೂಲಕ ಗೆಲ್ಲತಕ್ಕಂಥ ಅರ್ಹತೆ ಇಲ್ಲದವರೇ ಈ ಮಾತುಗಳನ್ನು ಹೇಳುವಂಥದ್ದು. ಪುಡಿ ರಾಜಕಾರಣಿ ಇವತ್ತು ಇದ್ರೆ ಅದು BK ಹರಿಪ್ರಸಾದ್ ಬಿಟ್ಟರೆ ಇನ್ನೊಬ್ಬರಲ್ಲ. ಕೇಸರಿಯ ಬಗ್ಗೆ, ಕಾವ್ಯ ಬಗ್ಗೆ BK ಹರಿಪ್ರಸಾದ್ ಅವರಿಗೆ ಗೌರವ ಯಾಕೆ ಇಲ್ಲ ಅಂತ ಹೇಳಿದ್ರೆ, ನಾನು ಅವತ್ತೇ ಹಾಗೆ ಹೇಳಿದ ರೀತಿಯಲ್ಲಿ ಅವರ DNA ಟೆಸ್ಟ್ ಮಾಡಬೇಕು. ಅವರ DNA ಅಲ್ಲಿ ಕೇಸರಿ ಇದೆಯಾ, ಅವರ DNA ಅಲ್ಲಿ ಹಸಿರು ಇದೆಯಾ, DNA ಅಲ್ಲಿ ಬಿಳಿ ಇದೆಯಾ ಎನ್ನುವಂಥದ್ದನ್ನು ಮತ್ತೊಮ್ಮೆ ಟೆಸ್ಟ್ ಮಾಡಿದ್ರೆ ಮಾತ್ರ ಅವ್ರು ಯಾಕೆ ಈ ರೀತಿ ಮಾತಾಡ್ತಾ ಇದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತದೆ. ಈ ದೇಶದಲ್ಲಿ ಹಿಂದೂ ಸಮಾಜ ಜಗತ್ತಿಗೆ ಮಾರ್ಗದರ್ಶನವನ್ನು ಕೊಟ್ಟಿರ್ತಕ್ಕಂಥ ಸಮಾಜ. ಇತಿಹಾಸದ ಪುಟಗಳನ್ನು ನೋಡಿದರೆ ಅದು ಎಲ್ಲ ಕ್ಷೇತ್ರಗಳಲ್ಲೂ ಜಗತ್ತಿಗೆ ಮಾರ್ಗದರ್ಶನ ಕೊಟ್ಟಿರ್ತಕ್ಕಂಥದ್ದು ಯಾವುದು ಕೇಳಿದ್ರೆ ಈ ದೇಶದ ಸನಾತನವಾಗಿರ್ತಕ್ಕಂಥ ಧರ್ಮ. ನಾವು ಜಾತ್ಯತೀತರು, ನಾವು ಯಾರಿಗೂ ತೊಂದರೆಯನ್ನು ಕೊಟ್ಟು ದ್ವೇಷದ ರಾಜಕಾರಣ ಅಥವಾ ದ್ವೇಷವನ್ನು ಸಾಧಿಸಿದವರು ಅಲ್ಲ. ನಾವು ಹಿಂದೂ ಸಮಾಜ ಯಾರ ಮೇಲೂ ದಂಡೆತ್ತಿ ಹೋಗಿರ್ತಕ್ಕಂಥ ಸಮಾಜ ಅಲ್ಲ. ಅದು ಎಲ್ಲ ಆಕ್ರಮಣಗಳನ್ನು ಸಹಿಸಿಕೊಂಡು ಇವತ್ತು ಎಷ್ಟೋ ನಾಗರಿಕತೆಗಳು ನಾಶ ಆದರೂ ಇವತ್ತಿಗೂ ಈ ದೇಶದ ಹಿಂದೂ ನಾಗರಿಕತೆ ಇವತ್ತಿಗೂ ಅಸ್ತಿತ್ವದಲ್ಲಿ ಇದೆ ಅಂತ ಹೇಳಿದ್ರೆ, ಮುಂದೆಯೂ ಅಸ್ತಿತ್ವದಲ್ಲಿ ಇರ್ತದೆ ಅಂತ ಹೇಳಿದ್ರೆ, ಈ ಮಣ್ಣಿನ ಗುಣ ಮತ್ತು ಹಿಂದೂ ಸಮಾಜದ
ಅಲ್ಲಿರ್ತಕ್ಕಂಥ ಆದರ್ಶವಾಗಿರ್ತಕ್ಕಂಥ ವ್ಯವಸ್ಥೆ. ಪ್ರಾಯಶಃ ಜಾತ್ಯತೀತ ಎನ್ನುವಂಥದ್ದಕ್ಕೆ ಈ ದೇಶದಲ್ಲಿ ಯಾರು ಸಹ ಒಟ್ಟಿಗೆ ಬದುಕಬಹುದು. ನಾವು ಜಾತ್ಯತೀತವಾಗಿರ್ತಕ್ಕಂಥ ರಾಷ್ಟ್ರ ಎನ್ನುವಂಥದ್ದು ಏನು ಹೇಳ್ತಾ ಇದ್ದಾರೆ, ಪ್ರಾಯಶಃ ಜಾತ್ಯತೀತ ರಾಷ್ಟ್ರ ಅಲ್ಲ, ಇದೊಂದು ಸನಾತನ ಹಿಂದೂ ಸಂಸ್ಕೃತಿಯನ್ನು ಒಳಗೊಂಡು ಎಲ್ಲವನ್ನು ಸ್ವೀಕಾರ ಮಾಡಿ ರಾಷ್ಟ್ರೀಯತೆಯನ್ನು ತೋರಿಸ್ತಕ್ಕಂಥ ಧರ್ಮ